ಕೋಸ್ಟಲ್ ಕನ್ನಡ ಡಬಲ್ ಧಮಾಕ. ಒಂದು 2 ವರ್ಷದ ಸಂಭ್ರಮದಲ್ಲಿ ಗಿರಿಗಿಟ್. ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ನೆಲಕಚ್ಚಿದ್ದ ತುಳು ಚಿತ್ರರಂಗವನ್ನು ಮೇಲೆತ್ತಿದ ಚಿತ್ರ ಅಂದ್ರೆ ಅದು ಗಿರಿಗಿಟ್. ಹಳೆಯ ಎಲ್ಲ ದಾಖಲೆಗಳನ್ನು ಪುಡಿ ಮಾಡಿ ಕೋಸ್ಟಲ್ ವುಡ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಚಿತ್ರಕ್ಕಿಂದು 2 ವರ್ಷ. ತುಳುನಾಡು ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ತೆರೆಕಂಡ ರೂಪೇಶ್ ಶೆಟ್ಟರ್ ಚಿತ್ರ ವಾರದಲ್ಲೇ 1.25 ಕೋಟಿ ಕೊಳ್ಳೆ ಹೊಡೆದು ಕೋಸ್ಟಲ್ ವುಡ್ ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ ಎಂದು ತೋರಿಸಿತು. ಅಷ್ಟೇ ಅಲ್ಲದೆ ಅರಬ್ ನಾಡಿನಲ್ಲಿ 50 ದಿನ ಪೂರೈಸಿದ ಮೊಟ್ಟ ಮೊದಲ ಕರ್ನಾಟಕದ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ರಾಜ್ಯದ ಮಹಾನಗರಗಳಲ್ಲಿ ಪ್ರದರ್ಶನ ಕಂಡ ಗಿರಿಗಿಟ್ ರಾಜಧಾನಿಯಲ್ಲೂ ಚರಿತ್ರೆ ನಿರ್ಮಿಸಿತು. ಹೀಗೆ ಹೇಳ್ತಾ ಹೋದ್ರೆ ಗಿರಿಗಿಟ್ ಚಿತ್ರದ ಬಗ್ಗೆ ಒಂದು ಪುಸ್ತಕವನ್ನೇ ಬರಿಬೋದು. ಅದೇನೇ ಇರಲಿ, 2 ವರ್ಷದ ಸಂಭ್ರಮದಲ್ಲಿರುವ ಚಿತ್ರತಂಡಕ್ಕೆ ನಮ್ಮದೊಂದು ಶುಭಾರೈಕೆ. 2. ರಾಜಧಾನಿಯಲ್ಲಿ ರಾಬರ್ಟ್ ಅಬ್ಬರ. $100 ಕೋಟಿ ಕ್ಲಬ್ ಸೇರಿದ ಡಿ ಬಾಸ್ನ 2ನೇ ಚಿತ್ರ ಇದೀಗ ರಾಜಧಾನಿಯಲ್ಲಿ ರಿಲೀಸ್ ಆಗಿದೆ. ಸುಂಕದ ಕಟ್ಟೆಯ ಮೋಹನ್ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ರಾಬರ್ಟ್ ಅಬ್ಬರಿಸಿದ್ದಾನೆ. ಇನ್ನು ಕೋಡಿಗೆಹಳ್ಳಿಯ ರಾಜಮುರಳಿ ಚಿತ್ರಮಂದಿರದಲ್ಲೂ ರಾಬರ್ಟ್ ಪ್ರದರ್ಶನ ಕಾಣ್ತಿದೆ. ದಿನ 3 ಆಟಗಳಲ್ಲಿ ಅಬ್ಬರಿಸುತ್ತಿರುವ ರಾಬರ್ಟ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಮುಂದಿನ ವಾರ ರಾಬರ್ಟ್ ಇಲ್ಲಿ ಲಗ್ಗೆ ಇಡ್ತಾನೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.